ಸರಿ, ಈಗ ನಾನು ಬಂದದ್ದು ಯಾಕೆ ಅರ್ಥ ಆಯ್ತಾ? ರಾಜಸ್ಥಾನದಲ್ಲಿ ಒಬ್ಬ ವಯೋವೃದ್ಧ ಬಂದದ್ದನ್ನು ನೀನು ಕಂಡಿದ್ಯಾ? ನಾನು ರಾಜಸ್ಥಾನದಲ್ಲಿರುವಾಗ ನಾನು ಯಾವಾಗಲೂ ಹೆಚ್ಚಾಗಿ ರಾಜಸ್ಥಾನದಲ್ಲಿ ನೀನು ಯಾವುದನ್ನು ಆಲೋಚನೆ ಮಾಡಿದ? ಅದೇ ರಾಜಸ್ಥಾನದಲ್ಲಿ ಅಂದ್ರೆ ರಾಜನ ಆಸ್ಥಾನದಲ್ಲಿ ಇರುವಾಗ ಒಬ್ಬ ವಯೋವೃದ್ಧ ಬಂದ. ನೋಡಿರಬಹುದು ನೀನು. ಹಾಗೆಲ್ಲ ಮುದುಕರನ್ನು ನೋಡುವುದಿಲ್ಲ ಬಿಡಿ. ಅದಷ್ಟೇ, ಮುದುಕರನ್ನು ನೋಡುವುದೇ ಹೌದು ಅಂತ ಆದ್ರೆ ನನ್ನ ಸ್ಥಿತಿ ಹೀಗಾಗುತ್ತಿತ್ತೆ. ಎಂತದ್ದು ಸ್ವಾಮಿ, ಮುದುಕರ ನೋಡ್ಲಿಕ್ಕೆ ಹಾಗಲ್ಲ, ಗಂಡನಾದ ನನ್ನನ್ನೇ ನೋಡುವುದಿಲ್ಲ, ಇನ್ನು ಬೇರೆಯವರನ್ನು ನೋಡ್ತೇನೆ ನೀವು? ಹಾಗೆಲ್ಲ ನಿಮ್ಮನ್ನು ನೋಡ್ತೇನೆ. ಯಾರು ಮುದುಕ? ಬಂದವ ಸುಮಂತ್ರ. ಸುಮಂತ್ರ? ಹೌದು. ಇಲ್ಲಿಯವ? ಅಯೋಧ್ಯೆಯ ಮಂತ್ರಿ. ಏನು ಸ್ವಾಮಿ, ಈ ಸಲ ಕಪ್ಪ ಕಳಿಸ್ಲಿಲ್ವ ಹೇಗೆ? ನಾವು ಅದ್ರಲ್ಲೆಲ್ಲ ನಾವು ಕೊಡುವುದರಲ್ಲಿ ಎಲ್ಲ ನಾವು ಕೊರತೆ ಮಾಡ್ಲಿಕ್ಕಿಲ್ಲ. ನಾವು ಯಾರಲ್ಲೂ ಸಾಲ ಬಾಕಿ ಇಟ್ಟುಕೊಳ್ಳುವ ಕ್ರಮವೂ ಇಲ್ಲ. ದುಡ್ಡೆಲ್ಲ ಹೇಳಿದ್ರು ಅಂದ್ರೆ ಉಂಟು ಅಂತ ಹೇಳುದ? ಹಾಗಲ್ವೇ? ಮತ್ತೆ ನಾವು ಕೊಡಬೇಕಾದ್ದನ್ನು ಕಾಲ ಕಾಲಕ್ಕೆ ಕೊಟ್ಟಿದ್ದೇವೆ. ಆದ್ರೆ ಸಾಕೇತದ ಚಕ್ರವರ್ತಿಯಾದಂತಹ ನೇಮಿ ನಮ್ಮ ಮಗಳಾದಂತಹ ಕೈಕೆಯನ್ನು ಉಪವನದಲ್ಲಿ ಕಂಡನಂತೆ. ಉಪವನದಲ್ಲಿ? ಹೌದು. ಈಗ ಚಕ್ರವರ್ತಿಗಳೆಲ್ಲ ಉಪವನದಲ್ಲಿ ಸುತ್ತಾರೆ. ಚಕ್ರವರ್ತಿಗಳು ಉಪವನಕ್ಕೆ ಬರ್ತಾರಂತಲ್ಲ, ಮತ್ತೆ ಅವ ಮೃಗಯ ವಿಹಾರಕ್ಕೆ ಬಂದಿರಬಹುದು, ನಮ್ಮ ಮಗಳು ವನ ವಿಹಾರಕ್ಕೆ ಹೋಗಿರಬಹುದು. ಸರಿ. ಅಲ್ಲಿ ಕಣ್ಣು ಕಲಿತಿದೆಯಂತೆ, ಮನಸ್ಸು ಮೆಚ್ಚಿದೆಯಂತೆ. ಆದ್ರೆ ಸಂಸ್ಕಾರ ವಿಹೀನನಾಗಿ ವ್ಯವಹರಿಸಲಿಲ್ಲ. ಅದರಲ್ಲೊಂದು ನಿಮಗೆ ಹೇಳಿಕೊಡುವಷ್ಟುಂಟು ಅವರ ಹತ್ರ. ಅಲ್ಲ, ವಯೋವೃದ್ಧನಾದಂತಹ ಮಂತ್ರಿಯನ್ನು ಕನ್ಯಾಸಂಧಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ಬೇಕು ಅಂತ. ಒಪ್ಪಿದ್ದ? ಎಲ್ಲಿ ಒಪ್ಪುದು? ಒಪ್ಪಿದ್ರೆ ಒಪ್ಪಿದ್ರೆ ಬದುಕೇನ? ನೀನು ಒಪ್ಪದೆ?